ಸನಾತನ ಯಕ್ಷಾಲಯದ ದಶ ಸಂವತ್ಸರೋತ್ಸವ ಜೂನ್ 8 ಕುಡ್ಲದಾಪುರ ಭವನೋಡು ನಡಪೊಂದು ಸನಾತನ ಯಕ್ಷಾಲಯದ ತಾಪಕಿರು ರಾಕೇಶ್ ರೈ ಅಡ್ಕ ಪಂತೆ. ಸನಾತನ ಯಕ್ಷಾಲಯದ ತಾಪಕಿರು ರಾಕೇಶ್ ರೈ ಅಡ್ಕ ಅಂಗಾರೆ ಕುಡ್ಲದ ಪತ್ರಿಕಾ ಭವನೋಡು ಸುದ್ದಿ ಕುಟುಡು ಪಾತಿರ್ದು ಸಂಸ್ಥೆಗೆ 10 ವರ್ಷದಿಂಜಿನಲೆ ಕೊಡು ದಶ ಸಂವತ್ಸರೋತ್ಸವ ದಿವಂದ ಜೂನ್ 8 ಬಯ್ಯ 4 ಗಂಟೆಗೆ ಕುಡ್ಲದಾಪುರ ಭವನೋಡು ಕಾರ್ಯಕ್ರಮ ಶುರುವಾಪುಂಡು. ಯಕ್ಷಗಾನ ಪೂರ್ವರಂಗ ಪ್ರದರ್ಶನ, ಹೊಸದಾದ ಕಲ್ತನಕಿನ ರಂಗ ಪ್ರವೇಶ, 5 ಗಂಟೆಗೆ ಮಾತೃಕಾ ಮಹಿಮೆ ಆಟ, ರಾತ್ರಿ 7ಕ್ಕೆ ಸಭಾಲೀಸು ನಡಪುಂಡು. ರಾತ್ರಿ 9 ದಶಾವತಾರಂ ಆಟ ಆಟಣೆ ಮಲ್ತದನ್ನು ಪಂಡೇರು. ಹಿಮ್ಮೇಳ ಗುರು ಗಣೇಶ್ ಕೊಲೆಕಾಡಿ, ಪೈವಡಿಕೆ ಗಣೇಶ್ ಕಲಾವೃಂದದ ಜಯಂತ ಪ್ರಸಾದನ ಕಲಾವಿದಿರು ಜನಾರ್ದನ ಮುಕ್ಳಿಗೆ ಸಮ್ಮಾನದ ಮರ್ಯಾದೆ ಮಲ್ಪುಣಂದು ರಾಕೇಶ್ ರೈ ಅಡ್ಕ ಪಂಡೇರು. ರಾಧಾಕೃಷ್ಣ ನಾವಡ ಮಧೂರು, ರಾಧಾಕೃಷ್ಣ ರೈ ನುಳಿಯಾಳ್, ದೀಪಕ್ ಶೆಟ್ಟಿ ವಾಮಂಜೂರು, ಸುಕನ್ಯಾ ಶೇಖರ್ ಸುದ್ದಿ ಕುಟುಡಿದ್ದೇರು. ಇದೇ ತಿಂಗಳ ಜೂನ್ 8 ಮತ್ತು 9 ಮಂಗಳೂರಿನ ಪುರಭವನದಲ್ಲಿ 8ನೇ ತಾರೀಕು ಸಾಯಂಕಾಲ 4 ಗಂಟೆಯಿಂದ ಪ್ರಾರಂಭವಾಗುತ್ತದೆ ನಮ್ಮ ಸನಾತನ ಯಕ್ಷಾಲಯದ ಕಾರ್ಯಕ್ರಮಗಳು. ಅದು ಮರುದಿವಸ 9ನೇ ತಾರೀಕು ಬೆಳಿಗ್ಗೆ 6 ಗಂಟೆಯ ತನಕ ಮುಂದುವರಿಲಿಕ್ಕಿದೆ. ಈ ಕಾರ್ಯಕ್ರಮದಲ್ಲಿ ಪ್ರಸಿದ್ಧ ಯಕ್ಷಗಾನ ವಿದ್ವಾಂಸರು, ಖ್ಯಾತ ಅರ್ಥಧಾರಿಗಳು ಆದಂತಹ ಶ್ರೀಯುತ ಪ್ರಭಾಕರ ಜೋಶಿಯವರು ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಸಭಾ ಕಾರ್ಯಕ್ರಮದಲ್ಲಿ. ಅದೇ ರೀತಿಯಾಗಿ ಆಳ್ವಾಸ್ ಶಿಕ್ಷಣ ಸಂಸ್ಥೆಯ ಡಾಕ್ಟರ್ ಎಂ ಮೋಹನ್ ಆಳ್ವರವರು ದೀಪ ಪ್ರಜ್ವಲನದ ಮೂಲಕ ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ.